ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘ ಇದರ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಬಿಸಿ ರೋಡ್ ಗಾಣದ ಪಡ್ಬುವಿನ ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಕನ್ನಡಿ ಶ್ರೀ ರಾಮಕ್ಷೇತ್ರದ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಸುವರ್ಣ ಕೇದೆಗೆ ಸ್ಮರಣ ಸಂಚಿಕೆಯನ್ನ ಬಿಡುಗಡೆಗೊಳಿಸಿ ಆಶೀರ್ವಚನ ನೀಡಿ ಸನಾತನ ಹಿಂದೂ ಧರ್ಮ ಮತ್ತೆ ಅಭ್ಯುದಯವಾಗಬೇಕಾದ್ರೆ ಎಲ್ಲರೂ ವಿಶ್ವ ಪ್ರೇಮದ ಸಂದೇಶವನ್ನ ಅನುಸರಿಸಬೇಕು. ಸ್ವೀಕಾರಕ್ಕೆ ಅರ್ಹವಾದ ವಿಚಾರವೇ ಧರ್ಮ. ಧರ್ಮದ ವಿಚಾರವನ್ನ ಸಮಾಜಕ್ಕೆ ತೋರಿಸಿಕೊಟ್ಟವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಯಂತ್ರ. ದೊಡ್ಡ ಶಕ್ತಿ ದಾರ್ಶನಿಕರಾದಂತಹ ಬ್ರಹ್ಮಶ್ರೀ ನಾರಾಯಣ ಗುರು ಈ ಭಾರತ ಈ ದೇಶ ಕಂಡಂತಹ ದಕ್ಷಿಣ ಭಾರತ ಕಂಡಂತಹ ಬಹುದೊಡ್ಡ ಒಂದು ವೇದದ ಶಕ್ತಿ ಇರಬಹುದು. ವೇದ ಏನಿರ್ತದೆ ಈಶಾವಾಸ್ಯಂ ಸರ್ವ. ಕೇಂದ್ರದ ಮಾಜಿ ಸಚಿವ ಬಿ ಜನಾರ್ದನ ಪೂಜಾರಿಯವರು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಅವರು ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಸೇಸಪ್ಪ ಕೋಟ್ಯಾನ್ ದಂಪತಿಯನ್ನ ಸನ್ಮಾನಿಸಿದ್ರು. 50 ವರ್ಷಗಳ ಅವಧಿಯಲ್ಲಿ ಬಿಲ್ಲವ ಸಂಘವನ್ನ ಮುನ್ನಡೆಸಿದ ಅಧ್ಯಕ್ಷರುಗಳನ್ನ ಗೌರವಿಸಿದ್ರು. ಸಂಘದ ಮಾಜಿ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್ ಪ್ರಸ್ತಾವನೆ ನೀಡಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂದೇಶವನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅದರಂತೆ ನಡೆದವರು ಬಿ ಜನಾರ್ದನ ಪೂಜಾರಿಯವರು. ಕುದ್ರೋಳಿ ಗೋಕರ್ಣ ಕ್ಷೇತ್ರದ ಮೂಲಕ ಎಲ್ಲಾ ವರ್ಗದ ಜನರಿಗೂ ಸಮಾನ ಅವಕಾಶವನ್ನ ಒದಗಿಸಿಕೊಟ್ಟವರು ಎಂದು ತಿಳಿಸಿದರು. ಜನಾರ್ದನ ಪೂಜಾರಿ ಎನ್ನುವ ಹೆಮ್ಮರದಡಿ ಅನೇಕ ಮಂದಿ ನೆರಳನ್ನ ಪಡೆದಿದ್ದಾರೆ. ಹಲವಾರು ಜನ ರಾಜಕೀಯ ಸ್ಥಾನವನ್ನ ಗಳಿಸಿಕೊಂಡಿದ್ದಾರೆ. ಮದುವೆ ಸಮಾರಂಭವೊಂದರಲ್ಲಿ ಅವರನ್ನ ಹೀನಾಯವಾಗಿ ಹೀಯಾಳಿಸಿದಾಗ ಬಿಲ್ಲವರು ಅದನ್ನ ಪ್ರಶ್ನೆ ಮಾಡಿಲ್ಲ. ಬಿಲ್ಲವರ ಏಳಿಗೆಗಾಗಿ ಜನಾರ್ದನ ಪೂಜಾರಿ ಶ್ರಮಿಸಿದ್ರು. ಬಿಲ್ಲವರು ಅವರಿಗಾಗಿ ಏನು ಕೊಟ್ಟಿದ್ದಾರೆ ಎಂದು ಪ್ರಶ್ನಿಸಿದ್ರು. ವಿದ್ಯಾವಂತರಾಗಿದ್ದರೆ, ಹಣವಂತರಾಗಿದ್ದರೆ, ಶ್ರೀಮಂತರಾಗಿದ್ದರೆ, ಭೂಮಾಲೀಕರಾಗಿದ್ದರೆ ಇದಕ್ಕೆ ಕಾರಣ ಯಾರು? ನಮಗೋಸ್ಕರ 169 ವರ್ಷಗಳಿಂದ ಹುಟ್ಟಿದಂತಹ ಆ ಕೇರಳದ ಆ ನಾಡಿನಲ್ಲಿ ಹುಟ್ಟಿದಂತಹ ಬ್ರಹ್ಮಶ್ರೀ ನಾರಾಯಣಗುರು ನಮಗೆ ದೇಶ ಮೆಚ್ಚುವಂತಹ ಎಲ್ಲ ಜಾತಿ ಧರ್ಮದ ಉಂಟಾಗಿದೆ. ಇಲ್ಲಿ ಜಾತಿಗಳ ಅಂತ ಹೇಳಿದ ಪೂಜಾರಿ ನಾಯಕರಿಗೆ ಹಣ ತೆಗೆದಿಲ್ಲ. ಜನಾರ್ದನ ಪೂಜಾರಿ ಅಂತಹ ಅವಕಾಶ ಕೊಟ್ಟಂತಹ ಏಕೈಕ ವ್ಯಕ್ತಿ ಜನಾರ್ದನ ಪೂಜಾರಿ ಅವರು. ಈ ಸಂದರ್ಭ ಗದ್ಗದಿತರಾದ ಜನಾರ್ದನ ಪೂಜಾರಿ ಕಣ್ಣೀರು ಸುರಿಸಿದ್ರು. ಹಣದ ಹಿಂದೆ ಹೋಗುವ ಬದಲು ಜನಶಕ್ತಿಯನ್ನ ಸಂಪಾದಿಸಿ ಎಂದು ಕಿವಿ ಮಾತು ಹೇಳಿದ ಅವರು, ಕೋಮುವಾದಿ ಸಮಾಜವನ್ನ ಜಾತ್ಯತೀತ ಸಮಾಜವಾಗಿ ಕಟ್ಟಲು ಮಹಿಳೆಯರಿಂದ ಮಾತ್ರ ಸಾಧ್ಯ ಎಂದರು. ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಸೇಸಪ್ಪ ಕೋಟ್ಯಾನ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಕಾರ್ಯದರ್ಶಿ ಬೇಬಿ ಕುಂದರ್, ಉಪಾಧ್ಯಕ್ಷ ರಾಘವ ಅಮೀನ್, ಕೋಶಾಧಿಕಾರಿ ರಮೇಶ್ ತುಂಬೆ, ಜತೆ ಕಾರ್ಯದರ್ಶಿ ಶಂಕರ್ ಕಾಯರ್ಮಾರ್, ಲೆಕ್ಕ ಪರಿಶೋಧಕ ಸತೀಶ್, ಮಹಿಳಾ ಸಮಿತಿಯ ಅಧ್ಯಕ್ಷೆ ಕುಂದರ್ ಉಪಸ್ಥಿತರಿದ್ದರು. ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರದಲ್ಲಿ ಮುಂಚಾನೆಯಿಂದಲೇ ಗಣಪತಿ ಹೋಮ, ತತ್ವ ಕಲಶಾಭಿಷೇಕ, ಪರ ಕಲಶಾಭಿಷೇಕ, ಕುಂಬೇಶ ಕಲಶಾಭಿಷೇಕ, ಬ್ರಹ್ಮ ಕಲಶಾಭಿಷೇಕ, ಪ್ರಸನ್ನ ಪೂಜೆ, ಮಹಾಪೂಜೆ ನಡೆದು ಪ್ರಸಾದ ವಿತರಿಸಲಾಯಿತು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡ್ರು. ನಮಃ ಶಿವಾಯ ಶ್ರೀನಾರಾಯಣ ನಮೋ ನಮಃ. ನಮೋ ನಮೋ ನಾರಾಯಣ ದೇವ ಶ್ರೀನಾರಾಯಣ ಸದ್ಗುರುದೇವ ಶ್ರೀ ಸಂದೀಪ್ ಸಾಲಿಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.